ಮಂಗಳೂರಿನ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಸಭಾಂಗಣದಲ್ಲಿ 2 ದಿನಗಳ ಸಮಿತ್ ಹಾಗೂ ವಿದ್ಯಾಭಾರತಿ ಆಯೋಜಿಸಿರುವ ಯೋಗ ಪ್ರಶಿಕ್ಷಣದ ಉದ್ಘಾಟನಾ ಕಾರ್ಯಕ್ರಮವು ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯ್ಕ್ ಅವರು ಉದ್ಘಾಟಿಸಿದರು. ಈ ವೇಳೆ ಸಮಿತ್ನ ಅನುಷ್ಠಾನಾಧಿಕಾರಿ ಮಂಜುನಾಥ್ ಶಿಂದೆ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪೃಥ್ವಿರಾಜ್, ವಿದ್ಯಾಭಾರತಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಲೋಕಯ್ಯ ಡಿ, ವಿದ್ಯಾಭಾರತಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ, ಸಮಿತ್ನ ಯೋಗಾಚಾರ್ಯ ಮಂಜುನಾಥ್ ಬೆಂಗಳೂರು ಮೊದಲಾದವರು ಉಪಸ್ಥಿತರಿದ್ದರು. ಗುರು ಅನ್ನುವ ಪದ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಒಬ್ಬ ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ಕಲಿಗಳ ಹಿಂಡು ಅಂತ ಇತ್ತು ಪದ. ಇವತ್ತು ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಕ್ತಾ ಇದೆ ಕುರಿಗಳ ಹಿಂಡು ಅನ್ನುವ ರೀತಿಯಲ್ಲಿ. ಈ ಕುರಿಗಳ ಹಿಂಡನ್ನು ಓಡಿಸ್ತಾ ಇರುವವರು, ಕುರಿಗಳ ಹಿಂಡಿನ ಹಿಂದೆ ಹೋಗ್ತಾ ಇರುವಂತಹ ಸಮಾಜ. ಬ್ಲೈಂಡ್ ಆಗಿ ಪ್ರಶ್ನೆ ಮಾಡುವಂತಹ ಮನೋಭಾವನೆಯನ್ನು ಮರೆತಂತಹ ವಿದ್ಯಾರ್ಥಿಗಳು ಒಂದು ಕಡೆ, ಹೇಳಿದ್ದನ್ನು ಕೇಳುವುದು ಮತ್ತು ಮಾಡುವುದು ಮಾತ್ರ ಅವರ ಕೆಲಸ. ಹೋಮ್ವರ್ಕ್, ಅಮ್ಮ ಅಪ್ಪ ಮತ್ತು ಮಾರ್ಕ್ಸ್, ಇಷ್ಟರ ನಡುವೆ ನಮ್ಮ ಜೀವನ ನಡೀತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಂಸ್ಕೃತಿಯನ್ನು, ಯೋಗ ಸಂಸ್ಕೃತಿ, ಯಾಕಂದರೆ ಯೋಗದ ಬಗ್ಗೆ ಪರಿಶಿಷ್ಟವಾಗಿ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ. ಆದರೆ ಇವತ್ತು ಯೋಗದ ಬಗ್ಗೆ ಮಾತನಾಡುವಾಗ ನಾವು ಯೋಚನೆ ಮಾಡೋದು ಏನು ಅಂತಂದರೆ, ಯೋಗದಿಂದ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಈ ದೇಶಕ್ಕೆ ಬೆನಿಫಿಟ್ ಇದೆ. ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿಕೊಟ್ಟದ್ದು ಭಾರತ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಮ್ಮಲ್ಲಿ ಆ ಮನೋಭಾವನೆ ಸತ್ತು ಹೋಗಿದೆ. ಇವತ್ತಿನ ಯುವ ಜನಾಂಗದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವಂತಹ 100ರಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ನಾವು ಕಂಡುಕೊಳ್ಳೋದು ಬಹಳ ಕಷ್ಟ ಇದೆ. ಬೆಳಗ್ಗೆ 45 ಡಿಗ್ರಿಯಲ್ಲಿ ಮಗುವಿನ ಮುಖದ ಮೇಲೆ ಸೂರ್ಯನ ಕಿರಣ ಬೀಳುವ ತನಕ ಏಳದೇ ಇರುವಂತಹ ವಿದ್ಯಾರ್ಥಿಗಳನ್ನು ನಾವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.